ಪಂಚಮುಖರಿನ ಪ್ರಾರ್ಥನಾ ಕೇಂದ್ರದ ಕಟ್ಟಡ ನೆಲಸಮಗೊಳಿಸಿದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರು ಸ್ಥಳೀಯ ನಿವಾಸಿಗಳು ಕಾವೂರು ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಮೊಯ್ತೀನ್ ಬಾಬಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಸಾಲ್ಯಾನ್, ಮಂಗಳೂರು ಪಾಲಿಕೆಯ ಸದಸ್ಯರಾದ ಅನಿಲ್ ಕುಮಾರ್ ಜಮಾಯಿಸಿದರು. ಡಿಸಿಪಿ ಹರಿರಾಮ್ ಶಂಕರ್ ಸ್ಥಳಕ್ಕಾಗಮಿಸಿ ಮುಖಂಡರೊಂದಿಗೆ ಮಾತನಾಡಿ, ಈಗಾಗಲೇ ಎಫ್ಐಆರ್ ದಾಖಲಾಗಿದೆ, ಆರೋಪಿಗಳ ಪತ್ತೆ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಹೇಳಿದರು. ಇಲ್ಲ ವ್ಯಕ್ತಿ ಯಾರು ಏನು ಹಾದಿಗಳು 14 ಅದು ಪೂಜಾ ಸಾಮಗ್ರಿಗಳು ಕಬಾರ್ಡ್ಗಳು ಕಂಪ್ಲೇಂಟಲ್ಲಿ ಇಲ್ಲದವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತು ನೀವು ಹೇಳುವ ಆ್ಯಂಗಲ್ ನಾನು ಖಾಲಿ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿದ್ದಾರೆ, ಅದನ್ನು ಅದರ ತಪ್ಪಿತಸ್ಥರ ಹುಡುಗಿ ಅದರ ಮುಂದುವರಿದ ಭಾಗ ಅದರ ಹಿಂದಿನ ಭಾಗ 10-40 ವರ್ಷಗಳಿಂದ. ಸೊ ಆದ ಕಾರಣ ಆ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿರುವಂಥ ಸಂದರ್ಭದಲ್ಲಿ ಸೊ ಈಗ ಈ ಕಾನೂನಾತ್ಮಕವಾಗಿ ತಪ್ಪಿದ್ರೆ ಡೆಮಾಲಿಷ್ ಯಾರೋ ಮಾಡಿದ್ದಾರೆ, ಕೋರ್ಟ್ ಸ್ಟೇ ಇದೆ, ಹೂಡಿಕೆ ಮಾಡಿ ಈಗ ಇಲ್ಲಿವರೆಗೆ ಅದು ಮರ್ಜ್ ಮಾಡಿ ನಮ್ಮ ಕಂಪ್ಲೇಂಟೇ ಇಲ್ಲದಿದ್ದರೆ ಈ ವಿಚಾರಗಳು ಬರೋದಿಲ್ಲ. ಈ ಭಾಗದ ಸಾವಿರಾರು ಕಾರ್ಯಕರ್ತರು ಬಂದು ಇವತ್ತು ಪೊಲೀಸ್ ಸ್ಟೇಷನ್ ಎದುರಿಗೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಶಾಂತಿಯುತವಾಗಿ 40 ವರ್ಷಗಳಿಂದ ಒಂದು ಪ್ರಾರ್ಥನಾಲಯದಲ್ಲಿ ಆರಾಧನೆ ಮಾಡಿಕೊಂಡು ಬರುವಂತಿರುವಂತಹ ಪ್ರಾರ್ಥನಾಲಯವನ್ನು ಯಾವುದೇ ಸರ್ಕಾರಿ ಅಧಿಕಾರಿಗಳು ಇಲ್ಲದೆ ರಾತ್ರೋರಾತ್ರಿ JCB ತಂದು ಕೆಡವಿರೋದು ಅಕ್ಷತ ಅಪರಾಧ ಅಂತ ಹೇಳುವಂಥ ನೋವನ್ನು ಎಲ್ಲರೂ ತೋಡಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿಗೆ DCP ಅವರು ಬಂದರು. DCP ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದಿರುವಂಥವರೆಲ್ಲರಿಗೂ. ಕಾನೂನು ರೀತಿಯಲ್ಲಿ ತಪ್ಪಿತಸ್ಥ ಯಾರಿದ್ದಾರೆ ಅವರನ್ನು ಬಂಧಿಸ್ತೇವೆ, ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಕಳೆದ 7 ದಿವಸದಿಂದ ಅದು ಸಾಧ್ಯವಾಗಿಲ್ಲ. ಈ ನಾಗರಿಕರೆಲ್ಲರೂ DCP ಅವರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಇನ್ನೊಂದು ಮುಂದಿನ ದಿವಸಗಳಲ್ಲಿ ಬಂಧಿಸ್ತಾರೆ ಅಂತ ಹೇಳುವಂಥ ತಪ್ಪಿತಸ್ಥರನ್ನು ಬಂಧಿಸ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಮನಗಂಡು ಇವತ್ತು ಇಲ್ಲಿಂದ ಈ ಪ್ರತಿಭಟನೆಯನ್ನು ವಾಪಸ್ ಪಡೆದುಕೊಂಡು ನ್ಯಾಯ ಸಿಗದಿದ್ದರೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚು ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಜನರು ಇದ್ದಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.